ಕೊಟ್ಟೂರಿನ ಶ್ರೀ ಗುರು ಕೊಟ್ಟೇಶ್ವರ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆಯನ್ನ ಮಾಡಲಾಯಿತು. ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾದ ಎಣಿಕೆ ಕಾರ್ಯವು ಸಾಯಂಕಾಲ 6 ಗಂಟೆವರೆಗೆ ನೆರವೇರಿತು. ಇಂದು ಕೂಡ ಕಾಲೇಜು ಹಾಗೂ ಇತರೆ ಶಾಲೆಯ ಮಕ್ಕಳು, ಊರಿನ ಸಾರ್ವಜನಿಕರು ಸೇರಿದಂತೆ ಅನೇಕರು ಭಾಗವಹಿಸಿ ಈ ಸಂದರ್ಭದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಎಸಿ ಸವಿತಾ ಎಚ್ ಮತ್ತು ಉಚ್ಚಂಗಿದುರ್ಗದ ಉಚ್ಚಂಗೆಮ್ಮ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯಾದ ಮಲ್ಲಪ್ಪ, ಧರ್ಮಕರ್ತರಾದ ಶೇಖರಪ್ಪ ಹಾಗೂ ವಿದ್ಯುತ್ ಇಲಾಖೆ, ಪೊಲೀಸ್ ಇಲಾಖೆ ಹೀಗೆ ಹಲವು ಇಲಾಖೆಗಳ ಅಧಿಕಾರಿಗಳು ಮತ್ತು ಕೊಟ್ಟೂರು ಹಾಗೂ ದೇವಸ್ಥಾನದ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಈ ಹುಂಡಿ ಎಣಿಕೆಯಲ್ಲಿ ಒಟ್ಟು ಭಕ್ತಾದಿಗಳಿಂದ ಶೇಖರಣೆಯಾದ ಒಟ್ಟು ಮೊತ್ತವು 96,08,070 ರೂಪಾಯಿಗಳಷ್ಟು ಹಣ ಸಂದಾಯವಾಗಿರುವುದು ತಿಳಿದು ಬಂದಿದೆ.